ದೀಪಾವಳಿ ಹಬ್ಬಕ್ಕೆ ಗೂಡು ದೀಪಗಳು ವಿಶೇಷ ಮೆರುಗು ತರುತ್ತವೆ. ಹಿಂದಿನ ಕಾಲದಲ್ಲಿ ಎಲ್ಲರೂ ಸೇರಿ ಸಹಕಾರ ಪದ್ಧತಿಯಲ್ಲಿ ಸಾಂಪ್ರದಾಯಿಕ ಶೈಲಿಯ ಗೂಡು ದೀಪಗಳನ್ನು ರಚಿಸ್ತಾ ಇದ್ರು. ಆದರೆ ಈಗ ಆಧುನಿಕ ಶೈಲಿಗೆ ಹೊಂದಿಕೊಳ್ಳುವಂತಹ ನವನವೀನ ಮಾದರಿಯ ಗೂಡು ದೀಪಗಳು ಮಾರುಕಟ್ಟೆಯಲ್ಲಿ ದೊರಕುತ್ತಿವೆ. ನಮ್ಮ ಸಾಂಪ್ರದಾಯಿಕ ಸಂಸ್ಕೃತಿಗಳನ್ನು ಉಳಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿರುವ ಗೂಡುದೀಪ ಸ್ಪರ್ಧೆಯು ಪೂರಕವಾಗಿದ್ದು, ಇಂತಹ ಕಾರ್ಯಕ್ರಮಗಳಲ್ಲಿ ಯುವಜನರನ್ನು ಹೆಚ್ಚಾಗಿ ತೊಡಗಿಸಿಕೊಳ್ಳುವ ಅಗತ್ಯತೆ ಇದೆ ಎಂದು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸದಸ್ಯ ಕದ್ರಿ ನವನೀತ್ ಶೆಟ್ಟಿ ಹೇಳಿದರು. ಕಾಪು ಬ್ಲಾಕ್ ಯುವ ಕಾಂಗ್ರೆಸ್, ಕಾಪು ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಘಟಕದ ವತಿಯಿಂದ ಕಾಪು ರಾಜೀವ ಭವನದ ಮುಂಭಾಗದಲ್ಲಿ ಜರುಗಿದ ದೀಪಾವಳಿ ಆಚರಣೆ ಹಾಗೂ ಗೂಡುದೀಪ ಸ್ಪರ್ಧೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾತನಾಡಿ, ದೇಶದ ಜನರಲ್ಲಿ ಐಕ್ಯತೆ ಮತ್ತು ಸೌಹಾರ್ದತೆಯನ್ನು ಹೆಚ್ಚಿಸುವ ಕಾಂಗ್ರೆಸ್ ಪಕ್ಷದ ಕೊಡುಗೆ ಸ್ಮರಣೀಯವಾಗಿದೆ ಎಂದರು. ವರ್ಷಗಳ ಹಿಂದೆ ಮಂಗಳೂರಲ್ಲಿ ಇದನ್ನು ಸ್ಪರ್ಧೆ ಪ್ರಾರಂಭ ಮಾಡಿದಾಗ ಬರೀ 32 ತಂಡ ಮಾತ್ರ ಭಾಗವಹಿಸಿತ್ತಂತೆ. ಇಲ್ಲಿ 36 ತಂಡ ಭಾಗವಹಿಸಿದೆ. ಪ್ರಥಮ ಬಾರಿಗೆ ನಡೆದಾಗ ಸಾಕಷ್ಟು ಜನ ದೂರದಿಂದ ಆಗಮಿಸಿದ್ದಾರೆ, ಸ್ಪರ್ಧಾಳುಗಳು ಆಗಮಿಸಿದ್ದಾರೆ. ಬರೀ ಬಹುಮಾನಕ್ಕೋಸ್ಕರ ಮಾತ್ರ ಅಲ್ಲ, ಸ್ಪರ್ಧೆಯ ದೃಷ್ಟಿಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಚೆಂದಗಾಡಿಸಿದ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ, ಗೂಡುದೀಪದ ವೈಶಿಷ್ಟ್ಯದ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಅನ್ವಿತಾ ಸಾಗರ್ ಅನ್ನುವಂಥ ಹೆಣ್ಣುಮಗಳು ಚಲನಚಿತ್ರ ನಟಿ, ಧಾರಾವಾಹಿಯಲ್ಲಿ ತುಳು ಚಿತ್ರದಲ್ಲಿ ಸ್ಪರ್ಧೆ ಇವತ್ತು ನಟನೆ ಮಾಡಿರುವಂಥವರು, ಅವರು ಬಂದು ಭಾಗವಹಿಸಿದ್ದಾರೆ. ಬಹಳ ಉತ್ತಮ ರೀತಿಯಲ್ಲಿ ಈ ಒಂದು ಗೂಡುದೀಪದ ಸ್ಪರ್ಧಾ ಕಾರ್ಯಕ್ರಮ ಇವತ್ತು ನಡೆದಿದೆ. ಕಲ್ಚರಲ್ ಆಗಿ ಕೂಡ ನಾವು ದೀಪಾವಳಿ ಅಂತ ಹೇಳಿದ್ರೆ ಬೆಳಕಿನ ಹಬ್ಬ, ಇಡೀ ಸಮಾಜಕ್ಕೆ ದೀಪಾವಳಿ ಹಬ್ಬದ ಸಂದೇಶ ಹೋಗಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿದ್ದೇವೆ. ಮುಂದಿನ ದಿವಸ ಎಲ್ಲ ಧರ್ಮದ ಹಬ್ಬಗಳನ್ನು ಕೂಡ ಇವತ್ತು ಆಚರಿಸುವಂಥದ್ದು, ಅದರ ಒಂದು ಸಂದೇಶವನ್ನು ಸಮಾಜಕ್ಕೆ ನೀಡುವಂಥ ಕೆಲಸ ಕಾರ್ಯಕ್ಕೆ ಕೂಡ ಚಾಲನೆ ಕೊಡುವಂಥ ಕಾರ್ಯಕ್ರಮ ನಮ್ಮ ಸಂಘಟನೆಗಳ ಮುಖಾಂತರ